ಜ್ಯೋತಿ ನಮೋಸ್ತೆ. ಹಾರೈಕೆ ಒಂದು ಸಹಾಯ ಮಾಡಬೇಕು. ಯಾಕಂದ್ರೆ ನಿಮಗೆ ನಮ್ಗಿಂತ ಅನುಭವ ಜಾಸ್ತಿ. 1 2 3 ಒಳಗೆ ಬೆಳಬೇಕು. 1 2 3. ಹೃದಯಸ್ಪರ್ಶಿ ಕಾರ್ಯಕ್ರಮಕ್ಕೆ ಬಂದಂತಹ ಅತಿಥಿಗಳನ್ನು ಮತ್ತು ನಿಮ್ಮೆಲ್ಲರನ್ನು ಸ್ವಾಗತಿಸಲಿದ್ದಾರೆ ರೋಟರಿ ಮ್ಯಾಂಗ್ಳೂರ್ ಸೆಂಟ್ರಲ್ ಪ್ರೊಫೆಸರ್ PS ಎಡಪಡಿತಾಯ. Now I request Rotarian PDG MPHS Dr. B. Devdas Rai to present a bouquet to the Chief Guest. Our Assistant Governor of Rotary District 3181, Rotarian Rajgopal Rai. I welcome you, sir. Club of Mangalore City President Arjun Prakash and Secretary of Rotary Club of Mangalore City Avinash. For what good thing we are doing today, and also the people from New. ಈ ಉತ್ಸವದ ನಿರ್ಮಾಪಕ, ನಿರ್ದೇಶಕ ಹಾಗೂ ಇದರ ಕನಸುಗಾರ ರೊಟೇರಿಯನ್ ಡಾಕ್ಟರ್ ಬಿ ದೇವದಾಸ್ ರೈ ಅವರು ಈ ಕಾರ್ಯಕ್ರಮದ ಇವತ್ತಿನ 22ನೇ ವರ್ಷದ ಪ್ರೊಫೆಸರ್ ಡಾಕ್ಟರ್ ಸುಬ್ರಹ್ಮಣ್ಯ ಎಡಪಡಿತಾಯ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಯವರು, ಹಾಗೆ ನಮ್ಮ ಮಂಗಳೂರು ಸೆಂಟ್ರಲ್ ರೋಟರಿಯ ಅಧ್ಯಕ್ಷರಾದ ರೊಟೇರಿಯನ್ ಸಾಯಿಬಾಬಾ ರಾವ್, ವಲಯ 2 ರೋಟರಿ ಜಿಲ್ಲಾ 318 ಸಹಾಯಕ ಗವರ್ನರ್ ಆದ ರೊಟೇರಿಯನ್ ಪಾಸ್ಟ್ ಪ್ರೆಸಿಡೆಂಟ್ PHF ರಾಜಗೋಪಾಲ್ ರೈ ಅವರೇ, ಹಾಗೆ ರೋಟರಿ ಮಂಗಳೂರು ಸೆಂಟ್ರಲ್ನ ಕಾರ್ಯದರ್ಶಿಯವರಾದ ರೊಟೇರಿಯನ್ ಪ್ರದೀಪ್ ಕುಲಾಲ್ ಅವರೇ, ರೋಟರಿ ಮಂಗಳೂರು ಸೆಂಟ್ರಲ್ನ ನಿಯೋಜಿತ ಅಧ್ಯಕ್ಷರಾದ ರೊಟೇರಿಯನ್ ರಾಜೇಶ್ ಶೆಟ್ಟಿ ಅವರೇ, ರೋಟರಾಕ್ಟ್ ಮಂಗಳೂರು ಸಿಟಿಯ ಅಧ್ಯಕ್ಷರಾದ ರೋಟರಾಕ್ಟ್ ಅರ್ಜುನ್ ಪ್ರಕಾಶ್ ಅವರೇ, ಹಾಗೂ ರೋಟರಾಕ್ಟ್ ಕ್ಲಬ್ ಮಂಗಳೂರು ಸಿಟಿಯ ಕಾರ್ಯದರ್ಶಿಯವರಾದ ರೋಟರಾಕ್ಟ್ ಅವಿನಾಶ್ ಅವರೇ, ಹಾಗೆ ನೆರೆದಿರುವ ನಮ್ಮ ಎಲ್ಲ ರೋಟರಿ ಬಂಧುಗಳೇ, ಹಾಗೆ ಮಾಧ್ಯಮ ಬಂಧುಗಳೇ, ಹಾಗೆ ಮಕ್ಕಳೇ, ಮತ್ತು ಬೇರೆ ಬೇರೆ ಕೇಂದ್ರ ಶಿಶು ಕಲ್ಯಾಣ ಕೇಂದ್ರಗಳಿಂದ ಹಾಗೆ ಶಿಶು ಆರೈಕೆ ಕೇಂದ್ರಗಳು, ಮಕ್ಕಳ ಆರೈಕೆ ಕೇಂದ್ರಗಳ ವಾರ್ಡನ್ಗಳೇ. ಈ ಚಿಣ್ಣರ ಉತ್ಸವ ಅಂದರೆ ಸಾಧಾರಣ 1996ನೇ ಇಸ್ವಿಯಲ್ಲಿ ನಮ್ಮ ರೋಟರಿ ಕ್ಲಬ್ ಮಂಗಳೂರು ಸೆಂಟ್ರಲ್ ನಾವು ಪ್ರಾರಂಭಿಸಿದ್ದೇವೆ. ಆಗ ಸಾಧಾರಣ 1996ರಿಂದ ಸತತವಾಗಿ ನಾವು ಇದನ್ನು ಮಾಡ್ತಾ ಇದ್ದೇವೆ. ಕಳೆದ 2 ವರ್ಷಗಳಿಂದ ಕೊರೋನಾದಿಂದಾಗಿ ನಮಗೆ ಈ ಕಾರ್ಯಕ್ರಮ ಮಾಡಲಿಕ್ಕೆ ಆಗಲಿಲ್ಲ. ಒಂದಾನೊಂದು ಕಾಲ ಕೆಲವೊಮ್ಮೆ 1,000 ಮಕ್ಕಳು ಇದ್ದದ್ದುಂಟು, 600 ಮಕ್ಕಳು ಭಾಗವಹಿಸಿದುಂಟು. ಈ ವರ್ಷ ನಾವು ಹೇಗಾದರೂ ಮಾಡಿದ್ರು ಮತ್ತೆ ಒಂದು ಇದು ರಿವೈವ್ ಮಾಡಬೇಕಂತ ಹೇಳಿ ಈ ವರ್ಷ ನಾವು 10 ಚೈಲ್ಡ್ ಕೇರ್ ಸೆಂಟರ್ಸ್ ಇಂದ ಮಕ್ಕಳನ್ನು ನಾವು ಇಲ್ಲಿ ಕರೆದಿದ್ದೇವೆ. ಯಾವ್ಯಾವ ಆಶ್ರಮಗಳು ಅಂತ ಹೇಳಿದ್ರೆ ಸ್ವಾಮಿ ಸಿದ್ಧಾನಂದ ಸೇವಾಶ್ರಮ, ಹಾಗೆ ಬಾಲ ಸಂರಕ್ಷಣಾ ಕೇಂದ್ರ ಕೃತಾರ್ಪದವು, ಝೀನತ್ ಬಕ್ಷ್ ಯತೀಮ್ಖಾನ, ಹಾಗೆ ಬಾಲ ಯೇಸು ನಿಲಯ, ಡಮರ್ಸಿ ಆರ್ಫನೇಜ್, ಪ್ರಜ್ಞಾ ಚಿನ್ನರ ಕೇಂದ್ರ, ಸೈಂಟ್ ಆಂಜೆಲಾ ಹೋಮ್, ಹಾಗೆ ಇಂಚಾರ ಹೋಮ್ ಫಾರ್ ಚಿಲ್ಡ್ರನ್ ಮತ್ತು ಇನ್ಫೆಂಟ್ ಮೇರೀಸ್ ಹೋಮ್. ಇಷ್ಟು ಈ ಆಶ್ರಮಗಳು ಭಾಗವಹಿಸ್ತಾ ಇವೆ. ಈಗ ನಮ್ಮ ರೋಟರಿ ಮಂಗಳೂರು ಸೆಂಟ್ರಲ್ ಮತ್ತು ರೋಟರಾಕ್ಟ್ ಕ್ಲಬ್ ಮಂಗಳೂರು ಸಿಟಿ, ರೋಟರಾಕ್ಟ್ ಕ್ಲಬ್ ಅಂದರೆ ರೋಟರಿ ಕ್ಲಬ್ಬಿನ ಯುವಕ ಸಂಸ್ಥೆ, ನಮ್ಮ 2 ಸಂಸ್ಥೆಗಳು ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ ಸಾಧಾರಣ 400 ಮಕ್ಕಳು ಇವತ್ತು ಇಲ್ಲಿದ್ದಾರೆ. ಮಕ್ಕಳಿಗೆ ಈಗ ಫಲಹಾರವಾಯಿತು, ಪಥಸಂಚಲನವಾಯಿತು, ಉದ್ಘಾಟನೆ ಆಯಿತು. ಈಗ 9:30
ನಂತರ 10 ಗಂಟೆಯಿಂದ 12ವರೆಗೆ ಬೇರೆ ಬೇರೆ ಕ್ರೀಡಾ ಚಟುವಟಿಕೆ ನಡೆದಿದ್ದೇವೆ. ಬೇರೆ ಬೇರೆ ತರಗತಿಯ ಮಕ್ಕಳಿಗೆ 12:30ವರೆಗೆ ಈ ಕ್ರೀಡಾ ಚಟುವಟಿಕೆ ನಡೀತದೆ. ಮತ್ತೆ 12:30ಯಿಂದ 2ವರೆಗೆ ಊಟದ ವ್ಯವಸ್ಥೆ ಎಲ್ಲ ಬಂದ ಮಕ್ಕಳಿಗೆ ಮತ್ತೆ ಎಲ್ಲ ವಾಲಂಟಿಯರ್ಸ್ಗೆಲ್ಲ ಊಟ. ತದನಂತರ 2:30 ಗಂಟೆಯಿಂದ 4:00ವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದರೆ ಸ್ಪರ್ಧಾಕೂಟ, ಅಂತರ ಇದು ಎಂತ ನಿಮ್ಮ ಅಂತರ ಸಂಸ್ಥೆಯ ಸಾಂಸ್ಕೃತಿಕ ಸ್ಪರ್ಧೆ. ಈ ವರ್ಷದ ನಮ್ಮ ಥೀಮ್ ಆಜಾದಿ ಕಾ ಅಮೃತ್ ಮಹೋತ್ಸವ. ನಾವು ಈ ಕಾರ್ಯಕ್ರಮ ಯಾಕೆ ಪುನಃ ಪ್ರಾರಂಭಿಸಬೇಕಂತ ಹೇಳಿದ್ರೆ, ನಮ್ಮೊಂದು ಆಸೆ ಅಂತ ಹೇಳಿದ್ರೆ, ಇದರಲ್ಲಿ ನಮಗೆ ಬಹಳಷ್ಟು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತದೆ, ನಮಗೆ ಬಹಳಷ್ಟು ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತದೆ. ಈ ಕಾರ್ಯಕ್ರಮದಿಂದಾಗಿ ನಮ್ಮ ರೋಟರಿ ಸಂಸ್ಥೆಗೆ ನಮ್ಮ ರಾಷ್ಟ್ರೀಯ ಗುಲಾಬ್ ದೇವಿ ಸಾಹು ಅವಾರ್ಡ್ ಅಂತ ಒಂದು ಅವಾರ್ಡ್ ಇದೆ, ಬೆಸ್ಟ್ ಪ್ರೊಜೆಕ್ಟ್ ಫಾರ್ ಕನ್ನಡ, ಅದು ಸಿಕ್ಕಿದೆ. ಹಾಗೆ ನಮ್ಮ ಈ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಸ್ವಲ್ಪ ಖರ್ಚು ಬರ್ತದೆ. ಈ ಖರ್ಚನ್ನು ನಾವು ಹೊರಗೆ ಹೋಗುವುದಿಲ್ಲ, ನಮ್ಮ ಸದಸ್ಯರಿಂದಲೇ ನಾವು ತಗೊಳ್ತೇವೆ. ಹಾಗೆ ಇಲ್ಲಿ ಬಂದವರಂತ ಎಲ್ಲ ಮಹನೀಯರು ಇದಕ್ಕೆ ಸಹಾಯ ಮಾಡಿದ್ದಾರೆ. ಹಾಗೆ ನಾನು ಇರ್ಬೋದು, ಅಥವಾ ನಮ್ಮ ಮಿಸ್ಟರ್ ಇವರು ಸುಧೀರ್ ಶೆಟ್ಟಿ ಯು ಎಕ್ಸ್ಚೇಂಜ್ನಲ್ಲಿದ್ದರು, ಹಾಗೆ ನಿತಿನ್ ಶೆಟ್ಟಿ ಅವರಿದ್ದಾರೆ, ಹಾಗೆ BN ರವೀಂದ್ರ ಇದ್ದಾರೆ, ಹಾಗೆ ಡಾಕ್ಟರ್ ಚಂದ್ರಕಾಂತ್ ಭಟ್ ಅಂತ, ಡಾಕ್ಟರ್ MS ಪ್ರಸಾದ್ ಅಂತ ಮೈಸೂರಿನ ಡಾಕ್ಟರ್, ಹಾಗೆ ಕೆನರಾ ಫೌಂಡೇಶನ್ ಮತ್ತು ಡಾಕ್ಟರ್ RK ರಂಜನ್, ಡಾಕ್ಟರ್ ರೊಟೇರಿಯನ್ ಡಾಕ್ಟರ್ ಮೇಜರ್ ಡೋನರ್ ಡಾಕ್ಟರ್ RK ರಂಜನ್, ರೊಟೇರಿಯನ್ ಡಾಕ್ಟರ್ ಸುಧೀರ್ ಹೆಗ್ಡೆ, ಹಾಗೂ ರೊಟೇರಿಯನ್ HR ಕೇಶವ್ ಅವರು ನಮ್ಮ ನಿಯೋಜಿತ ಗವರ್ನರ್, ಹಾಗೆ ನಮ್ಮ ರಾಜಗೋಪಾಲ್ ರೈ ಅವರು, ಹಾಗೆ ರಾಮದಾಸ್ ಸಾಯಿಬಾಬಾ ರಾವ್, ಹಾಗೆ ನಮ್ಮ ನಮ್ಮ ಸ್ಥಾಪಕ ಅಧ್ಯಕ್ಷರಾದ ಪ್ರೇಮ್ನಾಥ್ ಕುಮಾರ್ ಅವರು, ರೊಟೇರಿಯನ್ MPHF ಪ್ರೇಮ್ನಾಥ್ ಕುಮಾರ್, ರೊಟೇರಿಯನ್ MPHF ಸತೀಶ್ ಪೈ ಅವರು, ರೊಟೇರಿಯನ್ MPHF ಪಾಸ್ಟ್ ಪ್ರೆಸಿಡೆಂಟ್ ಡಾಕ್ಟರ್ ಮಧುಸೂದನ್ ಉಪಾಧ್ಯಾಯ ಅವರು. ಹಾಗೆ ಇವರೆಲ್ಲ ನಮಗೆ ಸಹಾಯ ಮಾಡಿದ್ದಾರೆ. ಮಕ್ಕಳೇ ನೀವು ನೆನಪಿಡ್ಬೇಕು, ಯಾಕಂತ ಹೇಳಿದ್ರೆ ನಮ್ಮ ಉದ್ದೇಶ, ನಮ್ಮ ರೋಟರಿ ಸಂಸ್ಥೆಯ ಉದ್ದೇಶ ಏನಂದ್ರೆ ನಿಮ್ಮ ಟು ಮೇಕ್ ಎ ಡೇ ಇನ್ ಯುವರ್ ಲೈಫ್ ಮೆಮೊರೇಬಲ್. ಹಾಗೆ ಇದರ ಸದುಪಯೋಗ ನೀವು ಪಡ್ಕೊಳ್ಬೇಕಾಗ್ತದೆ. ಹಾಗೆ ಪ್ರತಿಯೊಂದು ಮಗುವಿಗೂ ನಾವು ಒಂದು ಗಿಫ್ಟ್ ಹ್ಯಾಂಪರ್ ಅಂತ ಕೊಡ್ತೇವೆ. ಮತ್ತೆ ಕ್ರೀಡಾ ಸ್ಪರ್ಧೆಗಳಲ್ಲಿ 1, 2, 3 ಅದೇ 1, 2, 3 ಬಹುಮಾನ. ಹಾಗೆ ಬೆಸ್ಟ್ ಸ್ಪೋರ್ಟ್ಸ್ ಓವರ್ ಆಲ್, ಸೆಕೆಂಡ್ ಬೆಸ್ಟ್ ಸ್ಪೋರ್ಟ್ಸ್ ಓವರ್ ಆಲ್, ಮತ್ತೆ ಬೆಸ್ಟ್ ಕಲ್ಚರಲ್ ಓವರ್ ಆಲ್, ಸೆಕೆಂಡ್ ಬೆಸ್ಟ್ ಕಲ್ಚರಲ್ ಓವರ್ ಆಲ್, ಬೆಸ್ಟ್ ಕಲ್ಚರ್ ಒಂದೇ, ಕಡೆಗೆ ಓವರ್ ಆಲ್ ಫಸ್ಟ್ ಅಂಡ್ ಓವರ್ ಆಲ್ ಸೆಕೆಂಡ್, ಇಷ್ಟೆಲ್ಲ ಪ್ರಶಸ್ತಿಗಳಿವೆ. ಹಾಗೆ ಇನ್ನು ಮುಂದೆ ನಮ್ಮ ಇವತ್ತಿನ ಮುಖ್ಯ ಅತಿಥಿಗಳು ಮಾತಾಡಲಿಕ್ಕಿದ್ದಾರೆ. ಹಾಗೆ ನಿಮಗೆ ತರಬೇಕಲ್ಲ, ಅದಕ್ಕೂ ವ್ಯವಸ್ಥೆ ಮಾಡಿದ್ದೇವೆ ನಾವು. 22 ವರ್ಷದಿಂದ ಆ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಸಿಟಿ ಆಸ್ಪತ್ರೆಯ ಡಾಕ್ಟರ್ ಭಾಸ್ಕರ್ ಶೆಟ್ಟಿ ಅವರು 2 ಬಸ್ಗಳನ್ನು ಧರ್ಮಾರ್ಥವಾಗಿ ಕೊಟ್ಟಿದ್ದಾರೆ. ನಿಮ್ಮನ್ನು ತಂದು ಮತ್ತೆ ವಾಪಸ್ ನಿಮ್ಮ ಸಂಸ್ಥೆಗೆ ಕೊಂಡೊಯ್ದು ವಾಪಸ್ ಬಿಡ್ಲಿಕ್ಕೆ. ಹಾಗೆ ಅಥೇನಾ ಹಾಸ್ಪಿಟಲ್ನ ರೊಟೇರಿಯನ್ ರವಿರಾಜ್ ಶೆಟ್ಟಿ ನಮ್ಮ ಸದಸ್ಯರು, ಅವರು 2 ಬಸ್ಸನ್ನು ಕೊಟ್ಟಿದ್ದಾರೆ. ಅವರ ಒಂದು ಸೇವೆಗೆ ನಾನು ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಅಥೇನಾ ಹಾಸ್ಪಿಟಲ್ನ 2 ದಾದಿಗಳಿದ್ದಾರೆ, ಯಾಕಂದ್ರೆ ಮಕ್ಕಳು ಬೀಳುವ ಒಂದು ಪ್ರವೃತ್ತಿ ಇರ್ತದೆ ಓಡುವಾಗ. ಹಾಗೆ ಫಸ್ಟ್ ಏಡ್ ಅವರಿಗೂ ನನ್ನ ಕೃತಜ್ಞತೆಗಳು. ಹಾಗೆ ನಮ್ಮ ಪತ್ರಕರ್ತ ಮಿತ್ರರು, ಮೇನ್ಲಿ ರೊಟೇರಿಯನ್ M ವಸಂತ ಮಲ್ಯ ಅವರ ಇದರ ಮೇನ್ ಮೀಡಿಯಾ ಇನ್ಚಾರ್ಜ್. ಹಾಗೆ ಎಷ್ಟೋ ಬೇರೆ ಪತ್ರಕರ್ತರು ಬಂದಿದ್ದಾರೆ. ಅಂದರೆ ಇದು ಸಾಧಾರಣ ಹೈಲೈಟ್ ಆದರೆ ನಮಗೆ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮುಂದುವರಿಸಲಿಕ್ಕೆ ಒಳ್ಳೆ ಆಗ್ತದೆ. ಯಾಕಂತಂದ್ರೆ ಹಾಗೆ ಈ ಒಂದು ಹೇಳಬೇಕಾದ್ರೆ ಡಾಕ್ಟರ್ ಸುಬ್ರಹ್ಮಣ್ಯ ಎಡಪಳ್ಳಿ ತಯಾರಿಗೆ ನಾನು ಮಾತು ಕೇಳುವಾಗ ಈ ಕಾರ್ಯಕ್ರಮ ಗೊತ್ತುಂಟು ಅಂತ ಹೇಳಿದ್ರು. ಹೇಗೆ ಗೊತ್ತು? ಪೇಪರ್ನಲ್ಲಿ ಬಂದು. ಸೊ ಪತ್ರಕರ್ತರ ಸಹಾಯವು ಬಹಳ ಮುಖ್ಯವಾದದ್ದು, ಅವರಿಗೂ ನನ್ನ ಕೃತಜ್ಞತೆಗಳು. ಹಾಗೆ ನಮ್ಮ ಸಂಸ್ಥೆಯ ಸದಸ್ಯರು, ರೋಟರಿ ಕ್ಲಬ್ ಮಂಗಳೂರು ಸೆಂಟ್ರಲ್ ಸದಸ್ಯರು ಹಾಗೂ ರೋಟೆಕ್ ಸದಸ್ಯರು, ಅವರು ಬಹಳಷ್ಟು ಸಹಾಯ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ. ಹಾಗೆ ಫಿಸಿಕಲ್ ಡೈರೆಕ್ಟರ್ಸ್, 2 ಮೇಲ್ ಮತ್ತು 2 ಫಿಮೇಲ್ ಫಿಸಿಕಲ್ ಡೈರೆಕ್ಟರ್ಸ್ ಅವರು ಈ ಕ್ರೀಡಾಕೂಟಕ್ಕೆ ಸಹಾಯ ಮಾಡ್ತಾರೆ. ಮಧ್ಯಾಹ್ನದ್ದು ಸಾಂಸ್ಕೃತಿಕ ಕೂಟಕ್ಕೆ ನಮ್ಮ ರೋಟರಿ ಸದಸ್ಯರೇ, ನಮ್ಮ ರೋಟರಿ ಆ್ಯಂಡ್ಸ್ ಅಂತ ಹೇಳ್ತೇವೆ, ಅವರೇ ಜಡ್ಜ್ ಮಾಡೋದು, ನಾವು ಹೊರಗಿಂದ ತರುವುದಿಲ್ಲ. ಹಾಗೆ ಅವರಿಗೂ ನನ್ನ ಈಗಲೇ ಮುಂಚಿತವಾಗಿ ಕೃತಜ್ಞತೆಗಳು. ಇಷ್ಟೆಲ್ಲ ಹೇಳಿ ಈ ಕಾರ್ಯಕ್ರಮ ಇನ್ನು ಮುಂದೆ ಹಾಗೆ ನಡೀಲಿ ಅಂತ, ಮತ್ತೆ 1-2 ಸಂಸ್ಥೆಗಳು ಬೇರೆ ಬೇರೆ ಕಾರಣಗಳಿಂದ ಕಡೇ ನಿಮಿಷದಲ್ಲಿ ಇದು ಬರಲಿಲ್ಲ, ತೊಂದರೆ ಇಲ್ಲ, ಬರುವ ವರ್ಷ ಬರ್ಬೋದು. ಇನ್ನು ಬಹಳಷ್ಟು ಸಂಸ್ಥೆಗಳಿವೆ. ಹಾಗೆ ನಾವು ನಮ್ಮ ಲಿಮಿಟೇಷನ್ ಅದು ಒಳಗೆ ಮಾಡಬೇಕಾಗ್ತದೆ. ಹಾಗೆ ನಾವು ಸ್ವಲ್ಪ ಆಯ್ದ ಸಂಸ್ಥೆಗಳನ್ನು ಇಲ್ಲಿ ತಂದಿದ್ದೇವೆ. ಮಕ್ಕಳೇ
ಇವತ್ತಿನ ಕಾರ್ಯಕ್ರಮದ್ದು ಸಂಪೂರ್ಣ ಉಪಯೋಗವನ್ನು ಪಡ್ಕೊಳ್ಳಿ. ಹಾಗೆ ನಿಮ್ಮ ಎಲ್ಲ ಉಸ್ತುವಾರಿ ಎಲ್ಲ ಇದ್ದಾರೆ, ವಾರ್ಡನ್ಸ್ ಎಲ್ಲ, ಅವರಿಗೂ ನನ್ನ ಒಂದು ಕೃತಜ್ಞತೆ. ಯಾಕೆಂದರೆ ಮಕ್ಕಳನ್ನು ತಂದು ಮತ್ತೆ ಸಂಜೆವರೆಗೆ ಮಾಡುವಾಗ ಬಹಳಷ್ಟು ಕೆಲಸ ಇರ್ತದೆ, ಅವರಿಗೂ ಬಹಳಷ್ಟು ಕೆಲಸ ಇರ್ತದೆ. ಆದಿತ್ಯವಾರ ದಿವಸ ಆದರೂ ನೀವು ಬಂದಿದ್ದೀರಿ. ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಈ 2 ಮಾತನ್ನು ಮುಗಿಸ್ತೇನೆ. ಇವತ್ತಿನ ಕಾರ್ಯಕ್ರಮ ಒಳ್ಳೆಯದಾಗಿ ನಡೀಲಿ ಅಂತ ದೇವರ ಹತ್ರ ಕೇಳುತ್ತಾ ನನ್ನ ಈ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ರೋಟಿ, ಜೈ ರೋಟಾಯಿ. Thank you, sir. We have with us Franziska from Germany and Sakina and Zina from Norway. We recognize your presence, ma'am. Welcome. ಈಗ ನಮ್ಮೆಲ್ಲರ ಪ್ರೀತಿಯ ಅಸಿಸ್ಟೆಂಟ್ ಗವರ್ನರ್ ರೊಟೇರಿಯನ್ PPPHF ಡಾಕ್ಟರ್ ರಾಜ್ಗೋಪಾಲ್ ರೈ ಅವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ರೂವಾರಿ ಡಾಕ್ಟರ್ ದೇವದಾಸ್ ರೈ ಅವರು, ಡಾಕ್ಟರ್ ದೇವದಾಸ್ ರೈಯವರ ನೇತೃತ್ವದಲ್ಲಿ ಪಾಪ ಅವರು ಇದೇ ಒಂದು ದಿನದಿಂದ ಬೇರೆ ವಿಷಯ ಏನಿಲ್ಲ, ನನಗೆ ಬೆಳಿಗ್ಗೆ ಎಷ್ಟೋ ಸಲ ಅವರೇ ಎಚ್ಚರ ಮಾಡಿಸಿದ್ದಾರೆ. ಇದೇ ವಿಷಯ, ನಿಮ್ಮ ಮಕ್ಕಳು ನೀವು ಇಲ್ಲಿ ಬರಬೇಕು, ಈ ಕಾರ್ಯಕ್ರಮವನ್ನು ಮಾಡಬೇಕು, ಒಳ್ಳೆ ರೀತಿಯಲ್ಲಿ ನಡೀಬೇಕು, ಏನೆಲ್ಲ ಕೆಲಸ ಆಗಬೇಕು, PTT ಟೀಚರ್ಸ್ ಬೇಕು, ಯಾರು ಏನಾಗಬೇಕು, ಮಲ್ಯರೆಲ್ಲ ಪತ್ರಕರ್ತರನ್ನು ಕರಿಬೇಕು, ಎಲ್ಲ ವಿಷಯ ಎಲ್ಲವೂ ಅದೇ ಪಾಪ ಅವರು ಅವರ ಡಾಕ್ಟರ್ ವೃತ್ತಿಗಿಂತ ಜಾಸ್ತಿ ಆಗಿದೆ ಅಂತ ಕೊಂಡು ಕೆಲಸ ಮಾಡಿದ್ದಾರೆ. ಮತ್ತೊಬ್ಬರು ಅವರೊಟ್ಟಿಗೆ ಇದ್ದರು, ನಮ್ಮ ರೋಟರಿ ಅವರು. ಈಗ ನನಗೆ ನೆನಪು ಬರ್ತದೆ, ನಮ್ಮ ಡಾಕ್ಟರ್ ನಂದಕಿಶೋರ್ ಅವರು ಸ್ಥಾಪಕರು ಅವರು. ನಾನು ಹಿಂದೆಲ್ಲ ಬರುವಾಗ ಪ್ರಥಮವಾಗಿ ಬರುವುದವರು. ನನಗೆ ಈಗ ಅವರ ಆ್ಯಬ್ಸೆಂಟ್ ಗೊತ್ತಾಗ್ತದೆ, ಹಾಗಾಗಿ ಅವರೀಗ ನಮ್ಮೊಟ್ಟಿಗೆ ಇಲ್ಲ. ಆದರೆ ಅವರ ನೆನಪು ನನಗೆ ಬರ್ತಾ ಉಂಟು. ಅವರು ಸ್ಥಾಪಿಸಿದ್ರು, ಅದನ್ನು ಮುಂದುವರಿಸಿಕೊಂಡು ಬರುವಂಥ ನಮ್ಮ ದೇವದಾಸ್ ರೈ ಅವರು. ಅದೇ ರೀತಿ ನಮ್ಮ ಅಧ್ಯಕ್ಷರು ಏನು ಕಮ್ಮಿ ಇಲ್ಲ, ಅವರು ಇದರ ಹಿಂದೆ ಭಾರಿ ಕೆಲಸ. ಅವರ ಜೊತೆಗೆ ನಾವು ಸ್ವಲ್ಪ ಸಮಯ ಇನ್ವೆಸ್ಟ್ ಮಾಡ್ತೇವೆ ಅಂತ ಹೇಳಿದ್ರೆ ಇದು ದೇವ ಕಾರ್ಯ ಅಂತ ನೋಡ್ತೇನೆ ನಾನು. ಪೂಜಾ ಸ್ಥಳಕ್ಕೆ ಹೋಗುವುದಕ್ಕಿಂತಲೂ ಬಹಳ ಪ್ರಾಮುಖ್ಯವಾದದ್ದು, ವೈಶಿಷ್ಟ್ಯಪೂರ್ಣವಾದದ್ದು, ಅರ್ಥಪೂರ್ಣವಾದದ್ದು, ಪರಿಣಾಮಕಾರಿಯಾದದ್ದು ಅಂತ ಹೇಳಿದ್ರೆ 1 ದಿವಸಗಳ ಕಾಲ ಇಂತಹ ಮಕ್ಕಳ ಜೊತೆಗೆ ನಾವು ಸಮಯವನ್ನು ಕಳೆಯುವಂಥದ್ದು. ಯಾಕಂದರೆ ಇಲ್ಲಿ ಆ ಮಕ್ಕಳ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗತ್ತೆ. ಅವರ ಒಂದು ಸಡಗರ ಸಂಭ್ರಮದಲ್ಲಿ ನಾವು ಪಾಲ್ಗೊಂಡಾಗ ಸಿಗುವಂತಹ ಖುಷಿ, ಸಂತೋಷ 1 ಕೋಟಿ ಕೊಟ್ಟರು ಸಿಗಲ್ಲ ಅಂತ ಹೇಳುವಂತ ನಾನು ಹೇಳ್ತಾ ಇದ್ದೇನೆ. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬಹುದು ಏನಂತಂದ್ರೆ, ಸೇವೆ ಮತ್ತೆ ಪ್ರೀತಿ ಅಂತ ಹೇಳುವಂಥದ್ದು ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. ಸೇವೆ ನಾವು ಏನು ಮಾಡಿದ್ರು ಕೂಡ, ಸೇವೆ ಕೊಡೋದಿದ್ರು ಕೂಡ ಪ್ರೀತಿ ಅಂತ ಹೇಳುವಂಥದ್ದು ನಮ್ಮಲ್ಲಿ ಇರಬೇಕು. ಪ್ರೀತಿ ನಮ್ಮಲ್ಲಿ ತೋರ್ಪಡಿಸಬೇಕಾದ್ರೆ ಸೇವಾ ಮನೋಭಾವ ನಮ್ಮಲ್ಲಿ ಇರಬೇಕು. ಆದ ಕಾರಣ ಪ್ರೀತಿ ಮತ್ತೆ ಸೇವೆ ಒಂದೇ ಕೈಗಾಡಿಯ 2 ಚಕ್ರದಂತೆ ಇರಬೇಕಾಗುತ್ತೆ. ಆಗ ಮಾತ್ರ ಅಂತ ಸೇವೆಗೆ ಅರ್ಥ ಬರುತ್ತೆ, ನಾನು ಅರ್ಥ ಮಾಡ್ಕೊಳ್ತೇನೆ. ಸೊ ಇಲ್ಲಿ ಇಡೀ ಇವತ್ತು ಈ ದಿವಸ ಚಿಣ್ಣರ ಒಂದು ಪಾಲಿಗೆ ಬಹಳ ಏನು ಮೆಮೊರೇಬಲ್ ಡೇ ಆಗಬೇಕು ಅಂತ ಹೇಳಿ ಡಾಕ್ಟರ್ Rotaract Arjun Prakash, President of Rotaract Club Mangalore City. Rotarian Avinash, the Secretary of Rotaract Club of Mangalore City. Rotaract Club of Mangalore City. ಈಗ ಬಾಯ್ಸ್ ಅಲ್ಲಿ ಯಾರು 4 ಜನ ವಿನ್ ಆಗಿದ್ದಾರೆ ಅವರು ಇಲ್ಲಿ ಬನ್ನಿ. ನೆಕ್ಸ್ಟ್ ರೌಂಡ್ ರೆಡಿ ಆಗಿ, ಫೈನಲ್ ರೌಂಡ್. ಇದು ಫೈನಲ್, ಇದರ ಮೇಲೆ ಯಾವುದಿಲ್ಲ, ಫೈನಲ್ ರೌಂಡ್. ಎಲ್ಲರಿಗೆ ಹಸಿಯಾಗ್ತಾ ಉಂಟು. ನೆಕ್ಸ್ಟ್ ಇಸ್ ಸೆಕೆಂಡ್ ರೇಸ್, 115 ರೇಸ್. ಫಸ್ಟ್ ರೇಸ್ ಆಶೀಶ್ ವಿನೋದ, ಸೆಕೆಂಡ್ ರೇಸ್ ನೀವು ಇಲ್ಲಿ ಬರಬೇಕು. ಗಣೇಶ್
ನೆತ್ತುರು ಮರಿಗಿದ್ದೆ ಎತ್ತರ ಜಂಡ ಸತ್ತುವ ಉರಿಗಿದ್ದೆ ಒಂದ್ಸಲ ನಿಕೋ ಹೊಡೆ ಸಿರಿಗೆಲ್ಲ ಕೋಡೆ ಎಲ್ಲ ಕೋಡೆ ಗಟ್ಟಿದಿ ರಾಯಲ ಸೀಮಾ ಕೋಡೆ ನೆತ್ತುರು ಮರಿಗಿದ್ದೆ ಎತ್ತರ ಜಂಡ ಸತ್ತುವ ಉರಿಗಿದ್ದೆ ಕೊಟ್ಟರ ಕೊಂಡ रगतम ले ले मने డప్పుల మేళాలు మహాగొప్పగ మొగాల ఘల్లు ఘల్లెను దావు ಗೆಜ್ಜೆ ಕಟ್ಟುವಾಗ ಭೂಮಿ ಜಾತಿ ಕೇಳಿದೆ, ನಾವು ಶ್ವಾಸ ಎಳೆಯುವಾಗ ಗಾಳಿ ಕುಳವ ಕೇಳಿದೆ. ಈ ಸೃಷ್ಟಿಯಲ್ಲಿ ಸರ್ವರು ಸಮನಾಗಿ ಬಾಳಲಿ, ನಮ್ಮೆಲ್ಲ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮೆಲ್ಲ ಭೇದ ಭಾವ ಪ್ರಭು ದೂರ ಮಾಡಲಿ. ಮಣ್ಣಿನಿಂದ ಆದ ಮಣಿಗೆ ಮಣ್ಣಿಗಲ್ಲವೇ, ಚಿನ್ನದಿಂದ ಆದ ಒಡವೆ ಚಿನ್ನದಲ್ಲವೇ. ನಿನ್ನಿಂದ ಆದ ಜೀವವು ನಿನ್ನಂತೆ ಬಾಳಲಿ, ನಮ್ಮೆಲ್ಲ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮೆಲ್ಲ ಭೇದ ಭಾವ ಪ್ರಭು ದೂರ ಮಾಡಲಿ. ಆ ಸೂರ್ಯನಂತೆ ಸಂತರು ಜಗ ಬೆಳಗಿ ಹೋದರು, ಆ ವರುಣನಂತೆ ಜ್ಞಾನ ಸುದಯ ಧರೆಗೆ ಸುರಿದರು. ಗುರುದೇವ ನಿನ್ನ ಜ್ಞಾನ ಬೋಧೆ ಮನದಿ ನಿಲ್ಲಲಿ, ನಮ್ಮೆಲ್ಲ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮೆಲ್ಲ ಭೇದ ಭಾವ ಪ್ರಭು ವಿವಾಹದ ನಂತರ ಮಣಿಕರ್ಣಿಕಾ ಹೆಸರನ್ನ ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ ಆದಳು. ಕತ್ತಿ ವರಸೆ, ಬಂದೂಕಿನ ಚಲಾವಣೆ ಹಾಗೂ ಕುದುರೆ ಸವಾರಿಯನ್ನು ಅಭ್ಯಾಸ ಮಾಡಿದ್ಲು. ಆಕೆ ಯಾವ ಪುರುಷನಿಗೂ ಕಡಿಮೆ ಇಲ್ಲದಂತೆ ಶೌರ್ಯವನ್ನು ತನ್ನದಾಗಿಸಿಕೊಂಡಿದ್ಲು. సంక్షేమం రాజ్యం రాజు శాసన సర్వం శివకారే मैं कितना नसीबों वाला था. हंसती रहे तेरी आंख घड़ी भर नम ना हो. मैं मरता था जिस मुखड़े पे कभी उसका उजाला कम ना हो. ओ माई मेरी क्या फिक्र तुझे, क्यों आंख से दरिया बहता है. तू कहती थी तेरा चांद हूँ मैं और चांद हमेशा रहता है. तेरी मिट्टी में मिल जावा, गुल बन के मैं खिल जावा.
कहीं सी है दिल की आरज़ू गगन के छोड़ भारत में भरी उड़ान है, अब आत्मनिर्भर भारत से दूर ना आसमान है। प्रगति और विकास का आनंदोत्सव है, आजादी का अमृत महोत्सव है, ये महोत्सव है। ಈ ಸಮಾರೋಪ ಸಮಾರಂಭ ಮುಗ್ದ ನಂತರ ಮಕ್ಕಳನ್ನು ವಾಪಸ್ ಕಳಿಸ್ಬೇಕು ಎಲ್ಲ ಬಸ್ಗಳ ಮುಖಾಂತರ. ಇನ್ನೊಮ್ಮೆ ಯಾರೆಲ್ಲ ಸಹಾಯ ಮಾಡಿದ್ದಾರೆ ಆರ್ಥಿಕವಾಗಿ ಅದನ್ನು ಅವರ ನೆನಪು ಮಾಡಲೇಬೇಕು. ಒಂದಂತೂ ನಾನು ಮತ್ತು ನಮ್ಮ ಸುಧೀರ್ ಶೆಟ್ಟಿ ಅಂತ UAE ಎಕ್ಸ್ಚೇಂಜ್ ಅವರು ಭಾರತಕ್ಕೆ ಬಂದಿದ್ದಾರೆ, ನಮ್ಮ ಸಂಸ್ಥೆಗೆ ಸೇರ್ತಾರೆ. ಅವರು 50,000 ಕೊಟ್ಟರು. 25,000 ನಮ್ಮ ಕೆನರಾ ಫೌಂಡೇಶನ್ ಅಂತ ಕೊಟ್ಟಿತ್ತು. 25,000 ಡಾಕ್ಟರ್ MS ಪ್ರಸಾದ್ ಅಂತ ಗೈನಕಾಲಜಿಸ್ಟ್ ಮೈಸೂರು ನನ್ನ ಮಿತ್ರ ಅವರು ಕೊಟ್ಟರು. 25,000 ನಮ್ಮದೇ ಸದಸ್ಯರಾದ ರೊಟೇರಿಯನ್ PHF ನಿತಿನ್ ಶೆಟ್ಟಿ ಅವರು ಕೊಟ್ಟರು. 25,000 ನಮ್ಮ ಮಾಜಿ ಅಧ್ಯಕ್ಷರಾದ ರೊಟೇರಿಯನ್ ಡಾಕ್ಟರ್ ಚಂದ್ರಕಾಂತ್ ಭಟ್ ಕೊಟ್ಟರು. 25,000 ರೊಟೇರಿಯನ್ ರವೀಂದ್ರ BN ಅಂತ ನಮ್ಮ ಸದಸ್ಯರು ಕೊಟ್ಟರು. ಇವರಿಗೆಲ್ಲ ನನ್ನ ಧನ್ಯವಾದಗಳು. ಹಾಗೆ 10,000 ನಮ್ಮ ಸಹಾಯಕ ಗವರ್ನರ್ ರಾಜಗೋಪಾಲ್ ರೈ ಅವರು ಕೊಟ್ಟರು. 10,000 ನಮ್ಮ ಬರುವ ವರ್ಷದ ರೋಟರಿ ಗವರ್ನರ್ ಮೈಸೂರಿನವರ ಕೇಶವ್ ಅವರು ಮುಖ್ಯ ಅತಿಥಿಯಾಗಿ ಬರಬೇಕಿತ್ತು, ಅವರು ಕೊಟ್ಟರು. 10,000 ನಮ್ಮ ರೊಟೇರಿಯನ್ ಪಾಸ್ಟ್ ಪ್ರೆಸಿಡೆಂಟ್ ಮಲ್ಟಿಪಲ್ ಪಾಲ್ MPHF ಡಾಕ್ಟರ್ ಮಧುಸೂದನ್ ಉಪಾಧ್ಯಾಯ ಕೊಟ್ಟರು. 10,000 ರೊಟೇರಿಯನ್ ಡಾಕ್ಟರ್ ಗುರುದತ್ ಕಾಮತ್ ಅಂತ ಕೊಟ್ಟರು. 10,630 ನಮ್ಮ ಮಾಜಿ ಅಧ್ಯಕ್ಷರಾದ ರೊಟೇರಿಯನ್ ಪಾಸ್ಟ್ ಪ್ರೆಸಿಡೆಂಟ್ ಮಲ್ಟಿಪಲ್ ಪಾಲ್ ಹ್ಯಾರಿಸೋಲೋ ಸತೀಶ್ ಪೈ ಅವರು ಕೊಟ್ಟರು. 10,000 ರೊಟೇರಿಯನ್ ಮಲ್ಟಿಪಲ್ ಪಾಲ್ ಹ್ಯಾರಿಸೋಲೋ ನಮ್ಮ ಪ್ರೇಮ್ನಾಥ್ ಕೊಡೋರು ಕೊಟ್ಟರು. 5,000 ರೊಟೇರಿಯನ್ ಬ್ರಯನ್ ಪಿಂಟೋ ಅಂತ ಕೊಟ್ಟರು. ಹಾಗೆ 5,000 ರಾಮದಾಸ್ ಅಂತ ರೊಟೇರಿಯನ್ ಕೊಟ್ಟರು. 3,000 ನಮ್ಮ ಅಧ್ಯಕ್ಷರಾದ ರೊಟೇರಿಯನ್ ಸಾಯಿಬಾಬಾರವ್ರು ಕೊಟ್ಟರು. 5,000 ನಮ್ಮ ಆ್ಯನ್ ಆದ ಸುಚಿತ್ರ ಕುಡುವರವ್ರು ಕೊಟ್ಟರು. ಇಷ್ಟು ಜನ ನಿಮಗೆಲ್ಲ ಸಹಾಯ ಮಾಡಿದ್ದಾರೆ. ನಮ್ಮದು ಏನಂತ ಹೇಳಿದರೆ, ಒನ್ ಡೇ ಇನ್ ಯುವರ್ ಲೈಫ್, ನಮ್ಮ ಮಕ್ಕಳು ನಿಮ್ಮ ಒನ್ ಡೇ ಇನ್ ಯುವರ್ ಲೈಫ್ ಶುಡ್ ಬಿ ಮೆಮೊರೇಬಲ್ ಅಂತ. ಹಾಗೆ ಬಸ್ಸುಗಳ ವ್ಯವಸ್ಥೆಗೆ ನಮಗೆ ಸಿಟಿ ಆಸ್ಪತ್ರೆ ಡಾಕ್ಟರ್ ಭಾಸ್ಕರ್ ಶೆಟ್ಟಿ 2 ಬಸ್ ಕೊಟ್ಟರು. ನಮ್ಮದೇ ಸದಸ್ಯರಾದ ರೊಟೇರಿಯನ್ ರವಿರಾಜ್ ಶೆಟ್ಟಿ ಅನ್ನೋರು 2 ಬಸ್ಸನ್ನು ಧರ್ಮಾರ್ಥವಾಗಿ ಮಕ್ಕಳನ್ನು ನಿಮ್ಮ ಸಂಸ್ಥೆಯಿಂದ ತಂದು ವಾಪಸ್ ಕೊಂಡೋಗ್ಲಿಕ್ಕೆ ನಮಗೆ ಒಂದು ವ್ಯವಸ್ಥೆ ಮಾಡಿದರು. ಹಾಗೆ ಮೆಡಿಕಲ್ ಫೆಸಿಲಿಟೀಸಿಗೆ ನಾನು ಪ್ರತಿ ವರ್ಷ ನನ್ನ ಸ್ಟೂಡೆಂಟ್ಸ್ ಅಂತ ತರಿಸಿದೆ. ಈ ವರ್ಷ ನಮ್ಮದು ಸದಸ್ಯರಾದ ರೊಟೇರಿಯನ್ ರವಿರಾಜ್ ಶೆಟ್ಟಿ ಅನ್ನೋರು 2 ದಾದಿಗಳಲ್ಲಿ ಕೊಟ್ಟರು. ಎಲ್ಲ ವ್ಯವಸ್ಥೆ ಭಾಳ ಸುವ್ಯವಸ್ಥಿತವಾಗಿ ಆಯಿತು. ಹಾಗೆ ಊಟ ಭಾಳ ಚಂದವಿತ್ತು. ನಮ್ಮದೇ ಸದಸ್ಯರಾದ ರೊಟೇರಿಯನ್ ಪಾಸ್ಟ್ ಪ್ರೆಸಿಡೆಂಟ್ PHF ರಾಜಗೋಪಾಲ್ ರೈ ಅವರು ನಿಮಗೆ ಒಳ್ಳೆ ಊಟ ಕೊಟ್ಟಿದ್ದಾರೆ, ಒಳ್ಳೆಯ ಫಲಹಾರ ಕೊಟ್ಟಿದ್ದಾರೆ, ಮಧ್ಯಾಹ್ನದ ಊಟ ಒಳ್ಳೆ ಕೊಟ್ಟಿದ್ದಾರೆ. ಈಗ ಬಹಳ ರಿಯಾಯಿತಿ ದರಗಳಲ್ಲಿ ಅವರಿಗೆ ನನ್ನ ಧನ್ಯವಾದಗಳು. ಹಾಗೆ ನಮ್ಮ 2 ರೋಟ್ರ್ಯಾಕ್ ಸದಸ್ಯರನ್ನು ನಾನು ಯಾವಾಗಲೂ ನೆನಪಲ್ಲಿ ಇಡಬೇಕಾಗ್ತದೆ, ಗಿರೀಶ್ ಮತ್ತು ಯತೀಶ್ ಸಾಲಿಯನ್. ಇಡೀ ವ್ಯವಸ್ಥೆ ಎಲ್ಲ ಗಿರೀಶ್ ಮತ್ತು ಯತೀಶ್ ಸಾಲಿಯನ್ ಅವರು ಎಷ್ಟೋ ವರ್ಷದಿಂದ ಮಾಡ್ತಾ ಈ ವರ್ಷಗಳು ಅತ್ಯುತ್ತಮವಾಗಿ ಮಾಡಿದರು. ಹಾಗೆ ನಮ್ಮ ರೋಟ್ರಿ ಸದಸ್ಯರು ಜಡ್ಜ್ಗಳಾಗಿ ಆ್ಯನ್ ಪ್ರಮೀಳಾ ಹೆಗ್ಡೆ, PHF ಪ್ರಮೀಳಾ ಹೆಗ್ಡೆ, ಆ್ಯನ್ ಪೂರ್ಣಿಮಾ ರಾವ್, ಆ್ಯನ್ ನಯನ, ಇವರು 3 ತೀರ್ಪುಗಾರರಾಗಿ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಬಹಳ ಅಚ್ಚುಕಟ್ಟಾಗಿ ಒಂದು ತೀರ್ಮಾನವನ್ನು ಕೊಟ್ಟಿದ್ದಾರೆ. ಮಕ್ಕಳೇ, ಒಂದು ನೆನಪಿಡಿ, ಬೆಳಿಗ್ಗೆ ಡಾಕ್ಟರ್ ಎಡಪಡತ್ತೆ ಕೂಡ ಹೇಳಿದರು, ಬಹುಮಾನ ಸಿಗದಿದ್ದರು ಎಂದು ನೀವು ಬೇಜಾರು ಮಾಡಬೇಡಿ. ಬ್ಯಾರನ್ ಕೋಬರ್ಟಿನ್ ಅಂತ ಅತ್ಯಾಧುನಿಕ ಒಲಿಂಪಿಕ್ಸ್ ಅನ್ನೋ ಹೇಳಿದ ಒಂದು ಮಾತು ಹೇಳಿದ್ದಾನೆ, ವಿನ್ನಿಂಗ್ ಈಸ್ ನಾಟ್ ಎವ್ರಿಥಿಂಗ್, ಪಾರ್ಟಿಸಿಪೇಷನ್ ಇಸ್ ದ ಮೇನ್ ಥಿಂಗ್. ಆದರೆ ನಾವು ನಿಮ್ಮನ್ನು ಬಹುಮಾನವಿಲ್ಲದೆ ಬಿಡುವುದಿಲ್ಲ. ಪ್ರತಿಯೊಬ್ಬ ಮಗುವಿಗೆ ಒಂದು ಸಣ್ಣ ಗಿಫ್ಟ್ ಹ್ಯಾಂಪರ್ ಕೊಡ್ತೇವೆ ನಮ್ಮ ಶಕ್ತಿಯ ಅನುಸಾರ. 400 ಮಕ್ಕಳು ಬಂದಿದ್ದಾರೆ ಎಲ್ಲರಿಗೆ. ಅದರಿಂದಾಗಿ ಬೇಜಾರು ಮಾಡಬೇಡಿ, ಪ್ರತಿ ವರ್ಷ ಬನ್ನಿ. ಸಂಸ್ಥೆಗಳ ಎಲ್ಲ ಮುಖ್ಯಸ್ಥರಿಗೆ ನಾನು ಹೇಳೋದು, ಇನ್ನೂ ಕಳಿಸಿ ಮಕ್ಕಳು, ನಿಮ್ಮ ಮಕ್ಕಳನ್ನು ಅವರ ಆರೈಕೆಯನ್ನು ನಾವು ಒಳ್ಳೆಯದಾಗಿ ಮಾಡ್ತೇವೆ. ಇದು ಕಂಪೌಂಡ್ ಒಳ್ಳೆಯ ಒಂದು ಎನ್ಕ್ಲೋಸ್ ಕಂಪೌಂಡ್, ಮಕ್ಕಳಿಗೆ ಆಚೆ ಓಡಾಡಲಿಕ್ಕೆ ಆಗುವುದಿಲ್ಲ, ಅಂದರೆ ಒಳಗೆ ಇರ್ತಾರೆ. ಇಷ್ಟೆಲ್ಲ ಹೇಳಿ ಈ ವರ್ಷದ ಮತ್ತು ಚಿಣ್ಣರ ಉತ್ಸವ ಅಂತ ನಾವು ಹೆಸರನ್ನು ಬದಲಾಯಿಸಿದ್ದೇವೆ. ಗೌರ್ಮೆಂಟ್ ಪ್ರಕಾರ ಅದು ಬೇರೆ ಶಬ್ದವನ್ನು ಉಪಯೋಗಿಸಬಾರ್ದು. ಚಿಣ್ಣರ ಉತ್ಸವ ಈ ವರ್ಷ ಭಾಳ ಒಂದು ಯಶಸ್ವಿಯಾಗಿ ನಡೆದಿದೆ. ಇನ್ನು ಮುಂದೆ ಕೂಡ ಹಾಗೆ ನಡೀಲಿ ಅಂತ ಆಶಿಸಿ
ನಿಮ್ಮ ಸಹಕಾರ, ನಿಮ್ಮೆಲ್ಲರ ಸಹಕಾರ ಮುಂದೆಯೂ ಕೂಡ ಬೇಕು ಅಂತ ಕೇಳಿಕೊಂಡು ನನ್ನ ಈ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ರೋಟ್ರಿ. ನೋಡಿದ್ರಲ್ಲ, ಪ್ರತಿಯೊಬ್ಬರು ವಾತ್ಸಲ್ಯ ಅದ ಒಂದು ಪರಿಣಾಮಕ್ಕೂ ಈ ಕಾರ್ಯಕ್ರಮದ ಇಂಚಿಂಚು ಮತ್ತೊಮ್ಮೆ ಹೃತ್ಪೂರ್ವಕವಾದ ಅದನ್ನು ಅವರಿಗೆ ಒಂದು ಬುಕ್ಕೆಯನ್ನು ಕೊಡಬೇಕು ಅಂತ ಧನ್ಯವಾದಗಳು ಸರ್. ರಾಜಗೋಪಾಲ್ ರೈ, ನಾವು ಮಂಗಳೂರಲ್ಲಿ ತಾನು ಏನು ಟೆಸ್ಟ್ ಮಾಡೇ ಕೊಟ್ಟಿದ್ದೇನೋ ಅನ್ನುವಷ್ಟರ ಮಟ್ಟಿಗೆ ಆ ಒಂದು ಪ್ರೀತಿಯಿಂದ ಅಡುಗೆಯನ್ನು ಮಾಡಿಸಿ ನಮಗೆ ನಿಮಗೆ ಆಯಿತು. ರಿಟೈರ್ಡ್ ಆದ ನಂತರ ಆಶ್ರಮವನ್ನೇ ನೋಡಿಕೊಂಡು ತಮ್ಮ ಮಕ್ಕಳಂತೆ ಬೆಳೆಸುವಂಥವರು ನಮ್ಮ ಪಿ ಅನಂತಕೃಷ್ಣ ಭಟ್ರು ಸರ್. ನಿಮಗೂ ನಮಸ್ಕಾರ. ಸತ್ಪ್ರಜೆಗಳಾಗಿ ಬಾಳಬೇಕು, ಈ ದೇಶವನ್ನು ಪ್ರೀತಿಸಬೇಕು, ಈ ಜನವನ್ನು ಪ್ರೀತಿಸಬೇಕು, ಪರಿಸರವನ್ನು ಪ್ರೀತಿಸಬೇಕು, ದೇಶದ್ರೋಹಿಗಳನ್ನು ವಿರೋಧಿಸಬೇಕು, ಅಂಥ ಮಕ್ಕಳಾಗಿ ನೀವು ಬೆಳೆಯಬೇಕು. ಅದಕ್ಕಾಗಿ ನಿಮಗೆ ಇಂಥ ಉತ್ಸವವನ್ನು ರೋಟರಿ ಕ್ಲಬ್ಬು ಅದು ತುಂಬ ಕಡೆಯಲ್ಲಿ ಮಾಡ್ಬೋದು. ಯಾಕೆಂತ ಹೇಳಿದರೆ ನಮ್ಮ ದೇಶವನ್ನು ಪ್ರೀತಿಸಿದರೆ, ನಮ್ಮ ನೆಲಜಲವನ್ನು ಪ್ರೀತಿಸಿದರೆ, ನಮ್ಮ ಆದ ಕಾರಣ ಇಲ್ಲಿಗೆ ನೆರೆದಿರುವ ಎಲ್ಲ ಈ ಒಂದು ಸಂಸ್ಥೆಯ ಮುಖ್ಯಸ್ಥರಲ್ಲಿ ನನ್ನ ಒಂದು ನಿವೇದನೆ, ಅವರ ವಿದ್ಯಾಭ್ಯಾಸಕ್ಕೆ ಏನೂ ತೊಡಕು ಬರದ ಹಾಗೆ ರೋಟರಿ ಸಂಸ್ಥೆಯಿಂದ ಏನಾದರೂ ಬೇಕಿದ್ದರೆ ಮುಂದಿನ ದಿನಗಳಲ್ಲಿ ವಿದ್ಯಾಭ್ಯಾಸಕ್ಕೋಸ್ಕರ ಹಲವಾರು ಯೋಜನೆಗಳಿವೆ. ಖಂಡಿತವಾಗಿಯೂ ರೋಟರಿ ಸಂಸ್ಥೆಯ ಮೂಲಕ ಈ ಮಕ್ಕಳಿಗೆ ಬೇಕಾಗುವ ವಿದ್ಯಾಭ್ಯಾಸವನ್ನು ಖಂಡಿತ ಈ ನಮ್ಮ ಜಿಲ್ಲೆ ಕೊಡಲಿಕ್ಕೆ ತಯಾರಿದ್ದೆಂಬುದಾಗಿ ಈ ಮೂಲಕ ನಿಮಗೆ ಭರವಸೆಯನ್ನು ಕೊಡ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ರೋಟರಿ ಕ್ಲಬ್ ಸೆಂಟ್ರಲ್ ಈ ಒಂದು ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ನೀವು ಮಾಡಿದ್ದೀರಿ. ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಸಂಸ್ಥೆಗಳು ಅಥವಾ ಹೆಚ್ಚು ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಯಾವುದು ಸಂದೇಹ ಇಲ್ಲ. ಯಾಕೆಂದರೆ ಡಾಕ್ಟರ್ ದೇವದಾಸ್ ರೈ ಅವರ ಮಾಡುವಂಥ ಒಂದು ಕಾರ್ಯಕ್ರಮ ಯಾವಾಗಲೂ ಯಶಸ್ವಿಯಾಗಿರ್ತದೆ. ಅವರ ಡಿಸ್ಟ್ರಿಕ್ಟ್ ಕ್ವಿಜ್ ಇರಲಿ ಅಥವಾ ಇದೊಂದು ಭಾಳ ಸಿನ್ಸಿಯರಿಂದ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೂ ಮುಂದೆಯೂ ಭಾಳ ಅತ್ಯಂತ ಯಶಸ್ವಿಯಾಗಲಿ ಎಂದು ಹಾರೈಸುತ್ತಾ, ಇವತ್ತು ಬಂದಂಥ ಎಲ್ಲ ಮಕ್ಕಳು ಪ್ರಶಸ್ತಿ ಗೆಲ್ಲಿರ್ಬೋದು, ಕೆಲವರು ಸೋತಿರ್ಬೋದು, ಅದನ್ನು ಯಾವುದನ್ನು ಮನಸ್ಸಿಗೆ ತಗೊಳ್ಳದೆ ಇದು ಮುಂದಿನ ದಿವಸಕ್ಕೆ ನಿಮಗೆ ದಾರಿದೀಪ ಆಗಲಿ ಎಂಬುದಾಗಿ ಹಾರೈಸುತ್ತಾ, ನಿಮಗೆಲ್ರಿಗೂ ದೇವರು ಆಯುರಾರೋಗ್ಯ ಸುಖ